ಭಯೋತ್ಪಾದನೆಗೆ ಪ್ರತೀಕಾರವನ್ನು ಕೇಳುವ ಮೊದಲು ವಿಫಲರಾದ ಪ್ರಧಾನಿ ಮೋದಿಯವರ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರ ರಾಜೀನಾಮೆ ಕೇಳಿ ಎಂದು ಮಾಜಿ ಸಂಸದ ಬಿಜೆಪಿ ನಾಯಕ ಸುಬ್ರಮಣಿಯಂ ಸ್ವಾಮಿಯವರು ಹೇಳಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರು ಕಾಶ್ಮೀರವನ್ನ ಒಡೆದರು, ರಾಜ್ಯದ ಸ್ಥಾನಮಾನ ಕಸಿದರು, 370 ವಿಧಿ ರದ್ದುಪಡಿಸಿದ್ರು. ಅದರ ಮೇಲೆ ಕಾಶ್ಮೀರದಲ್ಲಿ ಭದ್ರತಾ ವೈಫಲ್ಯ ತೀವ್ರವಾಗಿದೆ. ಉಗ್ರರು ಪ್ರವಾಸಿಗರನ್ನ ಕೊಂದಿರುವುದು ಖಂಡನಾರ್ಹ. ಆದರೆ ಅಲ್ಲಿನ ಭದ್ರತಾ ವೈಫಲ್ಯದಲ್ಲಿ ಮೋದಿಯವರು ಮತ್ತು ಶಾ ಅವರ ಪಾತ್ರ ಹಿರಿದು ಎಂದು ಸುಬ್ರಮಣಿಯಂ ಸ್ವಾಮಿಯವರು ಹೇಳಿದರು. ಪ್ರತೀಕಾರ ತೀರಿಸುವುದು ಇದ್ದೇ ಇದೆ. ನೆರೆ ದೇಶಗಳಾದ ಬಾಂಗ್ಲಾದೇಶ, ಮಾಲ್ಡೀವ್ಸ್, ಚೀನಾ, ಪಾಕಿಸ್ತಾನ ಎಲ್ಲ ಕಡೆ ಈ ಮೋದಿ ಮತ್ತು ಅಮಿತ್ ಶಾ ಜೋಡಿ ರಾಜತಾಂತ್ರಿಕ ವೈಫಲ್ಯ ಕಂಡಿದೆ. ಇನ್ನು ಹೇಳಬೇಕೆಂದ್ರೆ ಶರಣಾಗಿದೆ. ಮೊದಲು ಅವರ ರಾಜೀನಾಮೆಯನ್ನ ಕೇಳಿ ಎಂದು ಸ್ವಾಮಿಯವರು ಎಕ್ಸ್ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేదా మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬಿಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಬಿನೆಜ್ಜಿ ಪೋಲೇರು ಬೇಬಿ